ಕೆಲವೊಂದು ಘಟನೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೇಳೋದಾದ್ರೆ, ಪ್ರವೀಣ್ ನೆಟ್ಟಾರ್ ಹತ್ಯೆ. ಪ್ರವೀಣ್ ನೆಟ್ಟಾರ್ ಹತ್ಯೆ ಇವತ್ತು ಪೂರ್ತಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಹಂತಕರು ಸಿಕ್ಕಿಲ್ಲ, ಅದು ಸತ್ಯ. ಸಿಕ್ಕಿದವರು ಎಲ್ಲರೂ ಅದರಲ್ಲಿ ಹಂತಕರು ಅನ್ನೋ ಬಗ್ಗೆ ಕೂಡ ಅದಕ್ಕೆ ಪೂರ್ತಿ ಎಲ್ಲರೂ ಜೋಡಿಕೊಂಡವರು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಸಂಶಯಗಳು ನನ್ನ ಮನಸ್ಸಲ್ಲಿ ಇರೋದು. ಯಾಕಂತ ಹೇಳಿದರೆ, ಒಂದು 20 ವರ್ಷದಲ್ಲಿ ಇದನ್ನು ನೋಡಿಕೊಂಡು ಕೋರ್ಟು, ಕೇಸು, ಮೊಕದ್ದಮೆ, ಇದರ ಅನುಭವದ ಆಧಾರದ ಮೇಲೆ ಆ ಒಂದು ಸಂಶಯ ನನ್ನ ಮನಸ್ಸಲ್ಲಿ ಇವತ್ತಿಗೂ ಇದೆ. ದೀಪಕ್ ರಾವ್ ಹತ್ಯೆ. ದೀಪಕ್ ರಾವ್ ಹತ್ಯೆ ಅದು ಮತಾಂತರದಿಂದ ಅದರಲ್ಲಿ ಎರಡು ಅವತ್ತಿನ ಏನು ಬಂದಿದೆ, ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಅದರಲ್ಲಿ ಓಕೆ. ಸೌಜನ್ಯ ಪ್ರಕರಣ. ಸೌಜನ್ಯ ಪ್ರಕರಣ ಒಂದು ಅಂಥದ್ದು ಘಟನೆಗಳು ನಡೀಬಾರ್ದು. ಮಾನವೀಯ ಸಮಾಜಕ್ಕೆ ಅದು ಹೇಳಿದಂಥ ಘಟನೆ ಅಲ್ಲ, ಅದು ಹೇಳಿದಂಥ ಇದಲ್ಲ. ಯಾವುದು ನಮ್ಮ ಮೂಲ ಮಂತ್ರ ಆಗಿತ್ತು, ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ವೀಕ್ಷಂತೆ ಧರ್ಮ ಬುದ್ಧಯ ಅಂತ ಹೇಳಿಕೊಂಡು, ಧರ್ಮದ ಬುದ್ಧಿ ಇರುವವನು ಕೈ ಹಿಡಿದ ಪತ್ನಿಯನ್ನು ಬಿಟ್ಟು ಬೇರೆ ಎಲ್ಲರನ್ನು ತಾಯಿಯಿಂದ ಸಮಾನಾಗಿ ಕಾಣಬೇಕು, ಬೇರೆಯವರ ಹಣ ಕಲ್ಲಿನ ತುಂಡಿನ ಹಾಗೆ ನೋಡ್ಕೊಳ್ಬೇಕು, ಎಲ್ಲರಿಗೂ ತನ್ನಷ್ಟೇ ಬದುಕಿಗೆ ಹಾಕಿದೆ ಅಂತ ಹೇಳಿಕೊಂಡು, ಧರ್ಮದ ನೆಲದೆ ಅಂತ ಹೇಳುವಂಥ ದೇಶದಲ್ಲಿ ಈ ಧರ್ಮದ ಮೂರೂ ಚಿಂತನೆಗಳು ಇವತ್ತು ಅಳಿಸಿ ಹೋಗ್ತಾ ಇದೆ. ಧರ್ಮದ ಚ್ಯುತಿ ಆಗ್ತಾ ಇದೆ. ಆ ಧರ್ಮ ಕಲಿಯುಗದ ಪ್ರಭಾವವು ಇನ್ನೊಂದು ಮತ್ತು. ಆದರೆ ಇದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ. ಅಪರಾಧಿಗಳು ಯಾರೇ ಆಗಿದ್ರೂ ಶಿಕ್ಷೆ ಆಗಲೇಬೇಕು. ಆದರೆ ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಅದನ್ನು ಮುಚ್ಚಲಿಕ್ಕೆ ಮಾಡಬೇಕಾ ಎಲ್ಲ ಘಟನೆಗಳು ಮಾಡಿ ಆಗಿದೆ. ಇನ್ನು ಮತ್ತೆ ನ್ಯಾಯ ಹುಡುಕುವಂಥ, ನ್ಯಾಯ ಸಿಗುವಂಥ ಬಹಳ ಕಷ್ಟ ಇದೆ.